ಇಂಧನ ದರ ಶಾಕ್. ಬೆಂಗಳೂರಿನಲ್ಲಿ ಪೆಟ್ರೋಲ್ ರೂಪಾಯಿ 106 ದಾಟಿತು. ಡೀಸೆಲ್ ದರದಲ್ಲೂ ಭಾರಿ ಏರಿಕೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ಸುಮಾರು ರೂಪಾಯಿ 3ರಷ್ಟು ಹೆಚ್ಚಳ ಮಾಡಲಾಗಿದೆ. ತೈಲ ಕಂಪನಿಗಳು ಶುಕ್ರವಾರ ಬೆಳಗ್ಗೆ ಹೊಸ ದರಗಳನ್ನು ಪ್ರಕಟಿಸಿದ್ದು ತಕ್ಷಣದಿಂದಲೇ ಜಾರಿಗೆ ಬಂದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ರೂಪಾಯಿ 94.77ರಿಂದ ರೂಪಾಯಿ 97.77ಕ್ಕೆ ಏರಿಕೆಯಾದರೆ ಡೀಸೆಲ್ ದರ ರೂಪಾಯಿ 87.67ರಿಂದ ರೂಪಾಯಿ 90.67ಕ್ಕೆ ಹೆಚ್ಚಳವಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ರೂಪಾಯಿ 3.27 ಏರಿಕೆಯಾಗಿದ್ದು ಡೀಸೆಲ್ ದರ ಲೀಟರ್ಗೆ ರೂಪಾಯಿ 3.12 ಹೆಚ್ಚಳವಾಗಿದೆ. ಈ ಹಿಂದೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ರೂಪಾಯಿ 102.90 ಇತ್ತಾದರೆ ಇದೀಗ ರೂಪಾಯಿ 106.17ಕ್ಕೆ ಏರಿಕೆಯಾಗಿದೆ. ಅದೇ ರೀತಿ ಡೀಸೆಲ್ ದರ ರೂಪಾಯಿ 90.98ರಿಂದ ರೂಪಾಯಿ 94.10ಕ್ಕೆ ಹೆಚ್ಚಳವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಏರಿಕೆ, ರೂಪಾಯಿ ಮೌಲ್ಯದ ವ್ಯತ್ಯಾಸ ಹಾಗೂ ಸಾಗಾಟ ವೆಚ್ಚ ಹೆಚ್ಚಳದ ಪರಿಣಾಮ ಇಂಧನ ದರ ಪರಿಷ್ಕರಣೆ ಮಾಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇಂಧನ ದರ ಏರಿಕೆಯಿಂದ ಸಾರ್ವಜನಿಕ ಸಾರಿಗೆ, ಅಗತ್ಯ ವಸ್ತುಗಳ ಸಾಗಾಟ ಹಾಗೂ ದಿನನಿತ್ಯದ ಖರ್ಚಿನ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಜನರಲ್ಲಿ ಆತಂಕ ಮೂಡಿಸಿದೆ.